यूटी फरीद फाउंडेशन बೊಕ್ಕ ಮೊಹಮ್ಮದ್ ಮದನಿ ಉಸ್ತಾದ್ರನ ಸ್ಮರಣಾರ್ಥವಾದ ಈವ್ನಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ದ ಒಟ್ಟು ಸೇರಿಕೆಡು ಆಯುಷ್ಮಾನ್ ಕಾರ್ಡ್ ನೋಂದಣಿ ವಿತರಣೆ ಕಾರ್ಯಕ್ರಮನು ಐತಾರ ಚೆಂಬುಗುಟ್ಟೆ ಪರಿಸರ ನಡೆಪಾಯಿರು. ಚೆಂಬುಗುಡ್ಡೆ ಜುಮಾ ಮಸೀದ ಉಸ್ತಾದ್ ಸಿದ್ದಿಕ್ ಹಸನಿ ಪಾತಿರೊಂದು ಇನ್ನೊಂಜಿ ಎಡ್ಡೆ ಕಾರ್ಯಕ್ರಮ ಊರ್ದ ನಾಗರಿಕರು ಇಂದ ಪೆರ ಜನರು ಪಡೆಯೋಡು ಪಂಡು ತಿರುಪಾಯರು. ಜನರಿಗೆ ತುಂಬ ಗುಣಮುಖವಾದಂತಹ ಆಯುಷ್ಮಾನ್ ಕಾರ್ಡ್ನ ಬಗ್ಗೆ ಇದು ಒಳ್ಳೆಯ ಒಂದು ಪ್ರಯೋಜನಕಾರಿಯಾದ ಒಂದು ಕಾರ್ಯವಾಗಿರುತ್ತದೆ. ಇದನ್ನು ಈ ಊರಿನ ನಾಗರಿಕರು ಇದರ ಸದುಪಯೋಗವನ್ನು ಪಡೆಯಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಇದಕ್ಕೆ ಬೇಕಾಗಿ ಯಾರೆಲ್ಲ ಇದನ್ನು ಸಹಕಾರ ಮಾಡ್ತಾರೆ ಎಲ್ಲರಿಗೂ ದೇವರು ಪುಣ್ಯವನ್ನು ಕೊಡಲಿ ಅಂತ ಹೇಳ್ತಾ ನಾಗರಿಕರು ಇಂಥ ಪೆರಜನನ್ನು ಪಡೆಯೋಡು ಪಡೆದು ನಗರಸಭಾ ಸದಸ್ಯರು ಬಾಜಿಲ್ ಡಿಸೋಜ ಕೇಳೊಂಡರು. ಯೂಟಿ ಫರೀದ್ ಫೌಂಡೇಶನ್ ಮತ್ತು ಮೊಹಮ್ಮದ್ ಮದನಿ ಉಸ್ತಾದ್ ಅವರ ಸವಿ ನೆನಪಿಗಾಗಿ ಜಂಟಿ ಯೂನಿಟ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ನವರು ಜಂಟಿಯಾಗಿ ಮಾಡಿದ್ವಿ ಕಾರ್ಯಕ್ರಮ. ಇದು ಅದಕ್ಕೆ ಎಲ್ಲರಿಗೂ ಬೇಕಾದ್ರೆ ನಾವು ಇದನ್ನು ಕೊಡೋದು, ಯಾಕಂದರೆ ಇದೊಂದು ಆಯುಷ್ಮಾನ್ ಕಾರ್ಡ್ ಎಲ್ಲ ಬೇಕಾಗ್ತದೆ. ಅದಾಗೆ ನಮ್ಮ ಯೂಟಿ ಖಾದರ್ ಅವರು ಮಾಜಿ ನಗರಾಭಿವೃದ್ಧಿ ಸಚಿವರು, ಈಗ ಶಾಸಕರು ಅವರು ಹೇಳಿದ್ದಾರೆ ಇದು ಉಚಿತವಾಗಿ ಕೊಡಬೇಕು ಜನರಿಗೆ. ನಮ್ಮ ಪರವಾಗಿ ನಮ್ಮ ತಂದೆನ ಅವರು ಯೂಟಿ ಫರೀದ್ ಫೌಂಡೇಶನ್ನ ಇದಕ್ಕೆ ಅವರು ಕೊಟ್ಟಿದ್ದಾರೆ. ಇದು ಜನರಿಗೆ ಎಲ್ಲರೂ ಬಂದು ಇದು ಉಚಿತವಾಗಿ ತೆಗಿಬೇಕು. ಇದು ಸಂಜೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಉಂಟು. ಇದು ಎಲ್ಲರಿಗೆ ಬಡವರಿಗೆ ಬೇಕಾಗಿ ಮಾಡೋದು ನಾವು. ಎಲ್ಲರಿಗೆ ಬಡವರಿಗುಂಟು, BPL ಉಂಟು, APL ಉಂಟು, ಎಲ್ಲರಿಗೆ ಇದು ಕೊಡಲಿಕ್ಕೆ ಉಂಟು. ಅದಕ್ಕೆ ಬೇಕಾಗಿ ನಮ್ಮ ಈಗ ಬಂದದ್ದು ನಾವು ಹೊಸ್ತಾದ್ನವರು ಎರಡು ಮಾತಾಡಬೇಕು. ಆಯುಷ್ಮಾನ್ ಕಾರ್ಡ್ ಸೇವೆ ಪ್ರತಿ ಇಲ್ಲಡೆ ಮುಟ್ಟೋಡು ಪಂಪಿನ ಉದ್ದೇಶಡು ಇನ್ನಿತ ಶುಲ್ಕನು ತಾನೇ ಕೊರ್ದು ಜನಕ್ಲೆಗ್ ಸಗಾಯ ಆಪುನ ಸಂಕಲ್ಪನು ಶ್ರೀ ಯೂಟಿ ಖಾದರ್ ಪಾಡ್ದೇರು. ಈ ನಿಟ್ಟಿಡು ಈವ್ನಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ದಕ್ಲು ಈ ಕಾರ್ಯಕ್ರಮನು ಆಟನೆ ಮಲ್ತದೇರ್ ಪಂಡದು DCC ವಕ್ತಾರರು ಫಾರೂಕ್ ಉಳ್ಳಾಲ್ ತೆರಿಪಾಯರು. ಸನ್ಮಾನ್ಯ ಯೂಟಿ ಖಾದರ್ ನಮ್ಮ ಮಾಜಿ ಉಸ್ತುವಾರಿ ಸಚಿವರು ಶಾಸಕರಾಗಿರುವಂತಹ ಯೂಟಿ ಖಾದರ್ ಅವರ ಒಂದು ಇಚ್ಛೆ, ಆಯುಷ್ಮಾನ್ ಎಂಬ ಸರ್ಕಾರದ ಕಾರ್ಯಕ್ರಮ ಪ್ರತಿ ಮನೆಗೆ ತಲುಪಬೇಕು ಮತ್ತು ಇದು ಪಾವತಿಸಬೇಕಾದ ಶುಲ್ಕ ಇರುವುದರಿಂದ ಆ ಶುಲ್ಕವನ್ನು ತಾವೇ ಭರಿಸಿ ಆ ಜನರಿಗೆ ನೆರವಾಗುವ ಒಂದು ಸಂಕಲ್ಪವನ್ನು ಸನ್ಮಾನ್ಯ ಯೂಟಿ ಖಾದರ್ ಅವರು ಇಟ್ಕೊಂಡಿದ್ದಾರೆ. ಆ ಸಂಕಲ್ಪದ ಮೇರೆಗೆ ಅವರ ತಂದೆಯವರಾದ ದಿವಂಗತ ಯೂಟಿ ಫರೀದ್ರವರ ಹೆಸರಿನ ಫರೀದ್ ಫೌಂಡೇಶನ್ ಮತ್ತು ಇಲ್ಲಿನ ದಿವಂಗತ ಮೊಹಮ್ಮದ್ ಮದನಿ ಉಸ್ತಾದರ ನೆನಪಿಗಾಗಿ ಹಾಗೂ ಈ ಎಲ್ಲರನ್ನು ಸೇರಿಸಿಕೊಳ್ಳುವಂತಹ ಶ್ರಮವನ್ನು ಇಲ್ಲಿನ ಮಿನಿಸ್ಟಾರ್ ಕ್ಲಬ್ ವಹಿಸಿಕೊಂಡಿದೆ. ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಚೆಂಬುಗುಡ್ಡೆ ಮತ್ತು ಈ ಪರಿಸರದ ಎಲ್ಲ ನಾಗರಿಕರಿಗೆ ಆಯುಷ್ಮಾನ್ ಕಾರ್ಡ್ ಇದರ ವಿತರಣೆಯನ್ನು ಇವತ್ತು ಮಾಡಲಾಗ್ತದೆ. ಖಂಡಿತವಾಗಿ ಇದರಲ್ಲಿ ಬರೀ ಬಡವರು ತೆಗೆದುಕೊಳ್ಬೇಕಾದಂತಹ ಕಾರ್ಡ್ ಇದಲ್ಲ, ಇದು ಎಲ್ಲರಿಗೆ ಅನ್ವಯಿಸುವಂತಹ ಕಾರ್ಡ್. UPL ಕಾರ್ಡ್ನವರಿಗೂ ಆಗ್ತದೆ, BPL ಕಾರ್ಡ್ನವರಿಗೂ ಆಗ್ತದೆ. ಬಡವರು, ಬಲ್ಲಿದರು, ಜಾತಿ, ಪಕ್ಷ ಯಾವುದೇ ಭೇದವಿಲ್ಲದೆ ಈ ಪ್ರದೇಶದ ಎಲ್ಲರನ್ನು ಇದರಲ್ಲಿ ಒಳಗೊಳ್ಳಬೇಕೆಂಬ ಉದ್ದೇಶ ಸನ್ಮಾನ್ಯ ಬಾಜಿಲ್ ಡಿಸೋಜರವರು.
ಕಳೆದ 2 ದಿನಗಳಿಂದ ಅವರು ಇದಕ್ಕಾಗಿ ಎಲ್ಲರನ್ನು ಸಂಪರ್ಕಿಸಿದ್ದಾರೆ. ಇವತ್ತು ರಂಜನ್ರವರ ನೇತೃತ್ವದ ತಂಡ ಇದಕ್ಕಾಗಿ ಸಜ್ಜುಗೊಂಡು ಇವತ್ತು ಆ ಕೆಲಸದಲ್ಲಿ ನಿರತವಾಗಿದೆ. ಆದ್ದರಿಂದ ಇವತ್ತು ನಾವು ಕೊರೋನಾದ ಭೀಕರ ಸನ್ನಿವೇಶಗಳನ್ನು ನಮ್ಮ ಮನೆ ಮುಂದೆ ಕಾಣುವಂತಹ ಪರಿಸ್ಥಿತಿ ಇವತ್ತು ಆವರಿಸಿಕೊಂಡಿದೆ. ಪ್ರತಿಯೊಂದು ಮನೆಯಲ್ಲಿಯೂ ಜ್ವರ, ಶೀತ ಈ ಬಾಧೆಗಳು ಕೋವಿಡ್-19 ಆಗಿ ಕೊರೋನಾ ರೋಗವಾಗಿ ಪರಿವರ್ತನೆ ಆಗುವಂತಹ ಈ ಕಾಲಘಟ್ಟದಲ್ಲಿ ಅತ್ಯಂತ ದುಃಖಮಯ ಸನ್ನಿವೇಶಗಳನ್ನು ನಾವು ಕಾಣ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಇದಕ್ಕೆ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಹೋದಾಗ ಅಲ್ಲಿ ತಗಲುವಂತಹ ವಿಪರೀತ ಬಿಲ್ಲು, ಬಹಳ ದುಬಾರಿಯಾದ ಬಿಲ್ಲು, 1 ಲಕ್ಷ, 2 ಲಕ್ಷ, 3 ಲಕ್ಷ, 4 ಲಕ್ಷ, 5 ಲಕ್ಷ, 10 ಲಕ್ಷ ತನಕ ಇವತ್ತು ಖರ್ಚು ಮಾಡುವಂತಹ ಸಂದರ್ಭ ಬಂದಾಗ ದುಡ್ಡಿಲ್ಲದಿದ್ದರೆ ಮರಣವೇ ಗತಿ ಅನ್ನುವ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಇಂತಹ ಸಂದರ್ಭದಲ್ಲಿ ಈ ಕಾರ್ಡ್ ಎಲ್ಲರಿಗೂ, ಆಯುಷ್ಮಾನ್ ಕಾರ್ಡ್ ಎಲ್ಲರಿಗೂ ಬಹಳ ಉಪಕಾರವಾದಿತ್ತು ಎಂಬ ಭಾವನೆ ನಮ್ಮೆಲ್ಲರಿಗಿದೆ. ಖಂಡಿತವಾಗಿಯೂ 1 ಲಕ್ಷ, 1.5 ಲಕ್ಷ ಹಣ ಕೊಡಲಿಕ್ಕೆ ಸಾಧ್ಯವಾಗದ ಬಡವನಿಗೆ ಈ ಆಯುಷ್ಮಾನ್ ಕಾರ್ಡ್ ಮೂಲಕ ಅದನ್ನು ಪಾವತಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಮೊನ್ನೆ ನಮ್ಮ ಉಳ್ಳಾಳದ ಒಬ್ಬರು, ಅವರಿಗೆ ಅಟ್ಯಾಕ್ ಆಗಿ ಅವರು KMC ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಅವರ ಟೆಸ್ಟ್ ಮಾಡಬೇಕಾಯಿತು. ಕೋವಿಡ್ ಟೆಸ್ಟ್ ಮಾಡಿದಾಗ ಅದು ಪಾಸಿಟಿವ್ ಬಂತು. ಪಾಸಿಟಿವ್ ಬಂದ ತಕ್ಷಣ KMCಯ ಆ ದೊಡ್ಡ ಬಿಲ್ಲನ್ನು ಅವರಿಗೆ ಸಾಧ್ಯ ಇಲ್ಲ ಅಂತ ಭಾವಿಸಿ ಅವರು ಕಣಚೂರು ಹಾಸ್ಪಿಟ್ಲಲ್ಲಿ ಬಂದರು. ಕಣಚೂರು ಹಾಸ್ಪಿಟ್ಲಲ್ಲಿ ಯಾರೋ ಅವರಿಗೆ ಹೇಳಿದರು ಆಯುಷ್ಮಾನ್ ಅಂತ ಒಂದು ಕಾರ್ಡ್ ಇದೆ ಅಂತ. ಕೂಡಲೇ ಅವರು BPL ಕಾರ್ಡ್ನವರು, ಅವರಿಗೆಲ್ಲ ಶುಶ್ರೂಷೆ ಬಹಳ ವ್ಯವಸ್ಥಿತ ರೀತಿಯಲ್ಲಿ ಕಣಚೂರು ಆಸ್ಪತ್ರೆಯವರು ನೀಡಿದರು. ಬಹಳ ಬೇಗನೆ ಅವರು ಚೇತರಿಕೆ ಕೂಡ ಕಂಡರು. ನಾನು ಕಣಚೂರು ಆಸ್ಪತ್ರೆಯ ವ್ಯವಸ್ಥಾಪಕರಾದ ಕಣಚೂರು ಮೋನಾಕ ಮತ್ತು ಅವರ ಮಗ ಅಬ್ದುಲ್ ರೆಹಮಾನ್ ರವರಿಗೆ ಮತ್ತು ಅಲ್ಲಿನ ವ್ಯವಸ್ಥಾಪಕರಾಗಿ ದುಡಿಯುವಂತಹ, ಮ್ಯಾನೇಜರ್ ಆಗಿ ದುಡಿಯುವಂತಹ ಫಾರೂಕ್ ರವರಿಗೆ ಈ ಒಂದು ಗೌರವ ಸಲ್ತದೆ. ಹಸನಬ್ಬ ಎನ್ನುವ ರೋಗಿ ಬಹಳ ಬೇಗ ಚೇತರಿಕೆಯಾದರು. ನೀವು ನಾವು ಯಾರು ನಂಬದಂಥ ಸ್ಥಿತಿಯಲ್ಲಿ ಅವರು ಆಸ್ಪತ್ರೆಯಿಂದ ಹೊರಬಂದಾಗ ಅವರಿಗಾದ ಬಿಲ್ಲು ಕೇವಲ 8,000. ಅದು ಅವರಲ್ಲಿ BPL ಕಾರ್ಡ್ ಇತ್ತು, ಆಯುಷ್ಮಾನ್ ಕಾರ್ಡ್ ಅವರಲ್ಲಿ ಇರಲಿಲ್ಲ. ಅದನ್ನು ಆಸ್ಪತ್ರೆಯವರು ಮಾಡಿಕೊಟ್ಟರು. ಈಗ ನಮಗೆ ಆಯುಷ್ಮಾನ್ ಕಾರ್ಡನ್ನು ನಮ್ಮ ಮನೆ ಬಾಗಿಲಿಗೆ ಬಂದು ಬಾಜಿಲ್ರವರು, ಶಶಿಕಲ್ರವರು, ಭಾರತೀಯವರು, ಅಯ್ಯೂಬ್ರಂತಹ ಕೌನ್ಸಿಲರ್ಗಳು ನಮ್ಮ ಮನೆ ಬಾಗಿಲಿಗೆ ಬಂದು ಬನ್ನಿ ನಿಮಗೆ ಆಯುಷ್ಮಾನ್ ಕಾರ್ಡ್ ಮಾಡಿಕೊಡ್ತೇವೆ ಅಂತ ಹೇಳಿಕೊಳ್ತಾ ಇದ್ದಾರೆ. ಇದೊಂದು ಭಾಗ್ಯ ಅಂತ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಆದ್ದರಿಂದ ರೋಗ ಯಾರಿಗೆ ಬರ್ಬೋದು, ಯಾರಿಗೆ ಬರಲಾರದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೊರೋನಾ ಅಂತೂ ಪ್ರತಿ ಮನೆಯ ಕದ ತಟ್ಟುತ್ತಾ ಇರುವಂತಹ ಈ ಸಂದರ್ಭದಲ್ಲಿ ಅತ್ಯಂತ ಉತ್ತಮವಾದ ಒಂದು ಕಾರ್ಯಕ್ಕೆ ಬಾಜಿಲ್ರವರು ಕೈ ಹಾಕಿದ್ದಾರೆ. UT ಫರೀದ್ ಫೌಂಡೇಶನ್ ಮತ್ತು ಯೂನಿಸ್ಟಾರ್ ಅವರು ಈ ಪ್ರಯತ್ನದಲ್ಲಿ ಹುತಾತ್ಮ ನಮ್ಮ ಉಸ್ತಾದ್ರವರ ನೆನಪಿನೊಂದಿಗೆ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದು ಉತ್ತರೋತ್ತರ ಶುಭವಾಗಿ ಮುಂದುವರಿಯಲಿ ಅಂತ ಹೇಳಿಕೊಳ್ಳುತ್ತಾರೆ. ನಗರಸಭಾ ಸದಸ್ಯರು ಅಯ್ಯೂಬ್ ಮಂಚಿಲ ಪಾತಿರಂದು ಆಯುಷ್ಮಾನ್ ಕಾರ್ಡ್ ಮಲ್ತಂಡ ದಿಂಜ ಉಪಕಾರ ಆಪುಂಡು ಅಂಚಾದು ಮಾತೆರ್ಲ ಇಂದ ಪೆರಚನನ್ನು ಪಡೆಯುಂಡು ಪಂಡದು ಕೇನುಂಡೇರು. ಆಯುಷ್ಮಾನ್ ಕಾರ್ಡ್ ಯೋಜನೆಯನ್ನು UT ಫರೀದ್ ಫೌಂಡೇಶನ್ ಮತ್ತು ಮೊಹಮ್ಮದ್ ಮದನಿ ಉಸ್ತಾದ್ರವರ ಸ್ಮರಣಾರ್ಥವಾಗಿ ನಮ್ಮ ಚುಂಬುಗುಡ್ಡೆಯಲ್ಲಿ ಈವ್ನಿಂಗ್ ಸ್ಟಾರ್ನ ಜೊತೆಗೂಡಿ ಒಂದು ಕಾರ್ಯಕ್ರಮವನ್ನು ಬಾಜಿಲ್ ಡಿಸೋಜ ಮತ್ತು ಶಶಿಕಲ್ರವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮವು ಈ ಪ್ರದೇಶದ ಜನರಿಗೆ ಒಂದು ಉತ್ತಮ ಕಾರ್ಯಯೋಜನೆ ಅನ್ನುವುದನ್ನು ಮನಗೊಂಡು ಪ್ರತಿಯೊಬ್ಬರೂ ಕೂಡ ಈ ಒಂದು ಕಾರ್ಯ ಯೋಜನೆಯಲ್ಲಿ ಪಾಲ್ಗೊಂಡು ಈ ಮುಂದಿನ ದಿನಗಳಲ್ಲಿ ಬರುವಂತಹ ಅನೇಕ ವಿಚಾರಗಳಿಗೆ, ನಮ್ಮ ರೋಗ ರುಜಿನಗಳಿಗೆ ಈ ಒಂದು ಕಾರ್ಡ್ ಖಂಡಿತ ಒಂದು ಉಪಕಾರಿಯಾಗಲಿದೆ. ಆದುದರಿಂದ ಇದನ್ನು ತಾವೆಲ್ಲರೂ ಸದುಪಯೋಗ ಪಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿರುವಂತಹ ಬಾಜಿಲ್ ಡಿಸೋಜಾ ಮತ್ತು ಶಶಿಕಲಾ ಮತ್ತು ಈ ಪ್ರದೇಶದ ಈವ್ನಿಂಗ್ ಸ್ಟಾರ್ನ ಮತ್ತು ಭಾರತೀಯವರಿಗೆ ಈ ಪ್ರದೇಶದ ಜನರ ಪರವಾಗಿ ಅನಂತ ತುಂಬ ಹೃದಯದ ಧನ್ಯವಾದಗಳು. ನಗರಸಭಾ ಸದಸ್ಯರು ಶಶಿಕಲಾ, ಭಾರತೀಯಂ, ಚರ್ಚ್ ಕಮಿಟಿ ಸದಸ್ಯರು ವಿನ್ಸೆಂಟ್ ಡಿಸೋಜಾ, ಜೇಮ್ಸ್ ಕರುಣಾಕರ್, ಪಿಲಾರ್ ಮಸೀದಿ ಕಮಿಟಿ ಸದಸ್ಯರು K ಅಬೂಬಕರ್, ಹನೀಫ್, ಈವ್ನಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ದ ಸದಸ್ಯರು ಸಜ್ಜಾದ್, ನವೀನ್ ಕಾರ್ಯಕ್ರಮದ ಪಾಲ್ಪಡೆದಿದ್ದರು.